ಅನಾಥವಾಗಿ ದೊರೆತ ನೀರು ಹಾವಿನ ಮೊಟ್ಟೆಗೆ ಕಾವು ನೀಡಿದ ಪರಿಣಾಮ 17 ಮರಿಗಳು ಹೊರಬಂದ ಘಟನೆ ಉಡುಪಿಯ ಕಲ್ಮಾಡಿಯಲ್ಲಿ ಕಂಡುಬಂದಿದೆ. ಇತ್ತೀಚೆಗೆ ಕಲ್ಮಾಡಿಯಲ್ಲಿರುವಂತಹ ಮನೆಯೊಂದರ ಅಂಗಳದ ಅಂಚಿನಲ್ಲಿದ್ದ ಗೋಣಿಚೀಲದ ರಾಶಿಯಡಿಯಲ್ಲಿ ದೊರೆತಂತ ನೀರು ಹಾವಿನ ಮೊಟ್ಟೆಗಳು ಮನೆಯವರು ನೀಡಿದ ಮಾಹಿತಿಯಂತೆ ಉರಗ ತಜ್ಞ ಗುರುರಾಜ್ ಸನೀಲ್ ಅವರು ಮೊಟ್ಟೆಗಳನ್ನೆಲ್ಲ ಮನೆಗೆ ತಂದು ಕಾವಿಗಿಟ್ಟು 3 ದಿನದ ನಂತರ ಎಲ್ಲ ಮೊಟ್ಟೆಗಳು ಒಡೆದು ಮರಿಗಳ ಜನನವಾಗಿದೆ. ಜನನವಾದ ಮರಿಗಳ ಉದ್ದ 17 ರಿಂದ 19 ಸೆಂಟಿಮೀಟರ್ಗಳಿದ್ದು ಇವುಗಳು ಗರಿಷ್ಠ 150 ಸೆಂಟಿಮೀಟರ್ ಬೆಳೆಯುತ್ತದೆ ಎಂದು ಹೇಳಲಾಗುತ್ತದೆ. ಜಲವಾಸಿಗಳಾದ ಈ ವಿಷರಹಿತ ಹಾವುಗಳು ಸೊಳ್ಳೆ, ಅವುಗಳ ಮೊಟ್ಟೆ, ಮರಿಗಳು, ಕಪ್ಪೆ, ಗೋದಮಟ್ಟೆ ಮತ್ತು ಅನೇಕ ಜಾತಿಯ ಕ್ರಿಮಿಕೀಟಗಳನ್ನು ಭಕ್ಷಿಸುತ್ತಾ ಜೀವಿಸುವುದರಿಂದ ಡೆಂಗ್ಯೂ, ಮಲೇರಿಯಾದಂಥ ಸಾಂಕ್ರಾಮಿಕ ರೋಗ ರುಜಿನಗಳಿಂದ ನಾವು ಸದಾ ರಕ್ಷಣೆ ಪಡೆಯುತ್ತಿರುತ್ತೇವೆ. ಈ ಹಾವುಗಳು ಬಾವಿ, ಹಳ್ಳ ಕೊಳ್ಳಗಳಲ್ಲಿ ವಾಸ ಮಾಡುವುದರಿಂದ ಅಂಥ ನೀರಿನ ಮೂಲಗಳು ಸದಾ ಶುದ್ಧವಾಗಿರುತ್ತವೆ.